ಬನ್ನಿ ಗೆಳೆಯರೇ ಕೈ ಕೈ ಹಿಡಿಯುವ, ಬೆಟ್ಟ ಗುಡ್ಡ ಸುತ್ತಿ ಬಳಸಿ ದೂರ ದೂರ ಸಾಗುವ. ಈ ಜಗವು ಒಂದು ದೇವಾಲಯ, ಪರಮಾತ್ಮನ ಪೂಜಾಲಯ. ಅದರಲ್ಲಿ ನಾವಿರುವಾಗ, ಪರಮಾತ್ಮನು ಜೊತೆ ಇರುವಾಗ, ಭಕ್ತಿ ಭಾವದಿಂದ ಮುಕ್ತ ಪ್ರೇಮದಿಂದ ಈ ಜಗವನ್ನು ಕಾಪಾಡುವ, ಈ ಜಗವನ್ನು ಕಾಪಾಡುವ. ಗಿಡ ಮರಗಳು ಹೂಬಳ್ಳಿಗಳು ಆ ದೇವನ ಸ್ವರೂಪವು, ಫಲಧಾನ್ಯಗಳು ಹೂಕಾಯಿಗಳು ಆ ದೇವನ ಪ್ರಸಾದವು. ಹಿಲ ಚಿಲುಮೆಗಳು ನದಿ ಸಾಗರವು ಆ ದೇವನ ತೀರ್ಥವು. ಈ ನಿಜವನು ನಾ ಪರಿಯುತ ಈ ಭೂಮಿಯನ್ನು ಪ್ರೀತಿಸುವ. ಈ ಜಗವು ಒಂದು ದೇವಾಲಯ, ಪರಮಾತ್ಮನ ಪೂಜಾಲಯ. ಅದರಲ್ಲಿ ನಾವಿರುವಾಗ, ಪರಮಾತ್ಮನು ಜೊತೆ ಇರುವಾಗ, ಭಕ್ತಿ ಭಾವದಿಂದ ಮುಕ್ತ ಪ್ರೇಮದಿಂದ ಈ ಜಗವನ್ನು ಕಾಪಾಡುವ, ಈ ಜಗವನ್ನು ಕಾಪಾಡುವ. ಆಗಮಿಸಿರುವ ಶ್ರೀ ಯುಪಿ ಇಬ್ರಾಹಿಂ ಅಧ್ಯಕ್ಷರು, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ, ಜಿಲ್ಲಾ ಪಂಚಾಯತ್, ಹಾಗೂ ಶ್ರೀ ವಿದ್ಯಾಧರ್ ಶೆಟ್ಟಿ ನಿರ್ದೇಶಕರು, ಹೊಸಕೊರಲ್ ಬಲಗ, ತಮಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಪರಿಸರದ ಬಗ್ಗೆ ಮಾಹಿತಿ ನೀಡಲು ಆಗಮಿಸಿರುವ ಹಾಗೂ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಪಿ ಶ್ರೀಧರ್, ತಮಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತಿ ಹೊಂದಿರುವ ಸಂತ ಸಬೇಶ ಧರ್ಮ ಕೇಂದ್ರ ಪೆರ್ಮಣ್ಣೂರು ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಮೆಲ್ವಿನ್ ಡಿಸೋಜಾ ಹಾಗೂ ಕಾರ್ಯದರ್ಶಿಯಾದ ಶ್ರೀ ರೊನಾಲ್ಡ್ ಫೆರ್ನಾಂಡಿಸ್, ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ನೋಯಲ್ ಡಿಸೋಜಾ ಉಪಾಧ್ಯಕ್ಷರು, ಭಾರತೀಯ ಕಥೋಲಿಕ ಯುವ ಸಂಚಲನ ಮಂಗಳೂರು ಧರ್ಮ ಪ್ರಾಂತ್ಯ, ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ICM ಪೆರ್ಮಣ್ಣೂರು ಸಚೇತಕಿಯಾಗಿರುವ ಸಿಸ್ಟರ್ ಸೇವರಿನ್ ಫೆರ್ನಾಂಡಿಸ್ ಹಾಗೂ ಸಚೇತಕರಾದ ಶ್ರೀ ಡೆರಿಲ್ ಡಿಸೋಜಾ, ತಮಗೂ ಸ್ವಾಗತವನ್ನು ಕೋರುತ್ತೇನೆ. ಪರಿಸರದ ಬಗ್ಗೆ ಕಾಳಜಿ ಹೊಂದಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನನ್ನೊಂದಿಗೆ ಸಹಕರಿಸುತ್ತಿರುವ ICM ಪೆರ್ಮಣ್ಣೂರು ಇದರ ಕಾರ್ಯದರ್ಶಿಯಾಗಿರುವ ಶ್ರೀ ರಾಯನ್ ಡಿಸೋಜಾ, ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಗಾಳಿಯಂತೆ ತೇಲುವ, ದೂರ ಗಗನ ಸೇರುವ, ಹಕ್ಕಿಯಂತೆ ಪುಕ್ಕ ವಿರಿಸಿ ಟೂವಿ ಟೂವಿ ಹಾಡುವ, ಹಕ್ಕಿಯಂತೆ ಪುಕ್ಕ ವಿರಿಸಿ ಟೂವಿ ಟೂವಿ ಹಾಡುವ. ಬನ್ನಿ ಬನ್ನಿ ಗೆಳೆಯರೇ ಕೈ ಕೈ ಹಿಡಿಯುವ, ಬೆಟ್ಟ ಗುಡ್ಡ ಸುತ್ತಿ ಬಳಸಿ ದೂರ ದೂರ ಸಾಗುವ. ಪರಿಸರ ಮಾಹಿತಿ ಈ ದಿನಗಳಲ್ಲಿ ನಾವು ತಿಳಿದುಕೊಳ್ಳಲೇಬೇಕಾದ ಒಂದು ಮುಖ್ಯ ವಿಷಯವಾಗಿದೆ. ಇದನ್ನು ನಮಗೆ ನೀಡಲಿದ್ದಾರೆ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಪಿ ಶ್ರೀಧರ್ ಇವರು. ಫಾದರ್ ಸ್ಟ್ಯಾನಿ ಪಿಂಟೋರ್ ಅವರೇ, ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಕೃಷಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ UP ಇಬ್ರಾಹಿಂ ಸರ್ ಅವರೇ, ವೇದಿಕೆಯಲ್ಲಿರುವ ವಿದ್ಯಾಧರ್ ಶೆಟ್ಟಿ ಅವರೇ, ಇತರ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಈ ಭಾಗದ ನಾಗರಿಕರೇ, ಬಂಧು ಮಿತ್ರರೇ, ಬಹುಶಃ ಕಳೆದ ವರ್ಷ ನಾನು ಇಲ್ಲಿ ಪರಿಸರದ ದಿನದ ಒಂದು ಮಾಹಿತಿಯನ್ನು ನೀಡಿದ್ದೆ. ಆ ಮಾಹಿತಿಯನ್ನು ನೀಡುವಾಗ ನಾನು ಹೇಳಿದ್ದೆ, ಒಂದು ಭೌಗೋಳಿಕ ಪರಿಸರ ಮತ್ತು ಜೈವಿಕ ಪರಿಸರ ಅಂದ್ರೇನು, ಆರ್ಥಿಕ ಪರಿಸರ ಅಂದ್ರೇನು, ಮತ್ತು ಸಾಮಾಜಿಕ ಪರಿಸರ, ಸೋಷಿಯಲ್ ಎನ್ವಿರಾನ್ಮೆಂಟ್ ಏನು ಅಂತ ನೋಡಿ. ಎಲ್ಲದಕ್ಕೂ ಆನ್ಸರ್ ಈ ವರ್ಷದ ಮಳೆ ಮತ್ತು ಎಲ್ಲ ರೀತಿಯ ಇದರಲ್ಲಿ ನಮ್ಗೆ ಸಿಕ್ಕಿದೆ, ಬರೋದಿಲ್ಲ. ಆದರೂ
ಹಾಗಂತ ಬಹುಶಃ UP ಇಬ್ರಾಹಿಂ ಸರ್ ಕೇಳಿದ್ರೆ ಹೇಳ್ತಾರೆ 10 ವರ್ಷ ಹಿಂದೆ ಇದರಿಂದ ಜಾಸ್ತಿ ಮಳೆ ಇತ್ತು. ಬಟ್ ನಾವು ಮಳೆಯನ್ನು ಕಾಣದೆ ಈಗ ನಮಗೆ ಎಂಥ ಮಳೆ ಮಾಡ್ರೆ ಅಂತಂದರೆ ಬಹುಶಃ ಜೂನ್ ತಿಂಗಳು ಬಂತು ಅಂತ ಹೇಳಿದರೆ ನಾವೆಲ್ಲ ವಿದ್ಯಾರ್ಥಿ ದಶೆಯಲ್ಲಿರುವಾಗ ನಮಗೆಲ್ಲ ಈಗಿನ ಮಕ್ಕಳಿಗಿರುವಾಗ 10 ಅಂಗಿ ಮತ್ತು ಚಡ್ಡಿಗಳು ಇರ್ತಿರ್ಲಿಲ್ಲ. ಒಂದು 3 ಜೊತೆ ಇರ್ತಿತ್ತು. ಚಂಡಿಯನ್ನು ಹಾಕ್ಕೊಂಡೇ ಹೋಗಬೇಕಿತ್ತು. ಅಂದರೆ ಆಡ್ತಿರ್ಲಿಲ್ಲ ಅದು. ಈಗ ಹಾಗಲ್ಲ. ಈಗ ಬದಲಾವಣೆಯಿಂದಾಗಿ ಪ್ರಕೃತಿ ತನ್ನನ್ನು ತಾನು ಸರಿ ಮಾಡ್ಕೊಳ್ತಾ ಇದೆ. ಮಂಗಳೂರಲ್ಲಿ ಮೇ 29ಕ್ಕೆ ಮಂಗಳೂರಿನ ರಸ್ತೆಗಳೆಲ್ಲ ಹಾಲ್ಯಾಂಡಿನ ಕೆನಲ್ಗಳಾಗಿತ್ತು. ಹಾಲ್ಯಾಂಡಲ್ಲಿ ಕೇಳಿರ್ಬೇಕು, ಹಾಲ್ಯಾಂಡ್ ನಮ್ಮ ದೇಶದಲ್ಲಿ ಎಲ್ಲ ಮನೆ ಹೋಗಲಿಕ್ಕೆ ಕೆನಲ್ಗಳಿದೆ. ಅಲ್ಲಿ ಮಂಗಳೂರಿನ ರಸ್ತೆಗಳೇ ಕೆನಲ್ ಆಗಿದ್ವಿ. ಯಾರು ಮಾಡ್ಕೊಂಡಿದ್ದು? ನಾವೇ ನಾನು ಹೇಳಿದೆ, ಭೌಗೋಳಿಕ ಪರಿಸರವನ್ನು ನಾವು ಡಿಸ್ಟರ್ಬ್ ಮಾಡಿದಾಗ ಪ್ರಕೃತಿ ತನ್ನನ್ನು ತಾನು ಸರಿ ಮಾಡ್ಕೊಳ್ತದೆ. ಪ್ರಕೃತಿ ತನ್ನನ್ನು ತಾನು ಸರಿ ಮಾಡಿಕೊಳ್ಳುವಂಥ ವ್ಯವಸ್ಥೆನೇ ಈ ವರ್ಷದ ಮಳೆಗಾಲ. ಮತ್ತು ಈ ಮಳೆ ಒಂದೇ ಸಂದರ್ಭದಲ್ಲಿ 1.5 ಒಳಗಡೆ 44 ಸೆಂಟಿಮೀಟರ್ ಮಳೆ ಆಯ್ತು. ಅಂದರೆ 4400 ಮಿಲಿಮೀಟರ್ ಮಳೆ. ಇನ್ನೇನಾದರೂ ಒಂದು 20 ಸೆಂಟಿಮೀಟರ್ ಮಳೆ ಹೊಡೆದಿದ್ರೆ ಮಂಗಳೂರು ಪ್ರಳಯ ಆಗ್ತಿತ್ತು. ಅಂದರೆ ಆ ಥರದ ಅವಾಗ ನೋಡಿ, ಮಂಗಳೂರಲ್ಲಿ ಯಾವ ಒಂದು ರೋಡಲ್ಲಿ ಹೋದರೂ ಕಾರ್ನಲ್ಲಿ AC ಹಾಕಿ ಹೋಗುವ ನಮ್ಗೆ ಗೊತ್ತಾಗ್ತದೆ. ಪಾದಾಚಾರಿಗಳು ಹೋದರೆ ನಿಮಗೆ ಎಲ್ಲಿ ಡ್ರೈನೇಜ್ ಇದೆ ಅಲ್ಲೆಲ್ಲ ವಾಸನೆ. ಅದರ ಹೆಚ್ಚು ನನ್ನ ಆಫೀಸ್ ಇರುವುದು ಹೊಯ್ಗೆ ಬಜಾರ್. ಇಡೀ ಮಂಗಳೂರಿನ ತ್ಯಾಜ್ಯಗಳೆಲ್ಲ ಸೇರಿಸಿ ನೇತ್ರಾವತಿ ಸೇರುವುದು ಅಲ್ಬುಕರ್ಕ್ ಟೈಲ್ ಫ್ಯಾಕ್ಟ್ರಿ ಪಕ್ಕದ ಹೊಯ್ಗೆ ಬಜಾರ್, ಆ ಒಂದು ಕೆನಲಲ್ಲಿ. ನನ್ನ ಚೇಂಬರ್ ಒಳಗಡೆ ಅಷ್ಟು ಸ್ಮೆಲ್ ಬರುವುದಿಲ್ಲ. ನಮ್ಮ ಸಿಬ್ಬಂದಿಗಳೆಲ್ಲ ಪಾಪ ಅವರು ಮಳೆಗಾಲ ಅಂತಿಲ್ಲ, ವೈಶಾಖ ಆ ಪರಿಮಳಕ್ಕೆ ಅವರು ಸೆಟ್ ಆಗಿಬಿಟ್ಟಿದ್ರು. ಅಂದ್ರೆ ಅವರಿಗೆ ಹೊರಗಡೆ ಬಂದ್ರೆ ಈ ಸ್ಮೆಲ್ಲಲ್ಲಿ ಹ್ಯಾಕ್ ಕೂತ್ಕೊಳ್ತೀರಿ ಅಂತ. ಬಟ್ ನಾವು ಅದಕ್ಕೆ ಸೆಟ್ ಆಗಿಬಿಟ್ಟಿದ್ವಿ. ಆದರೆ ಅನ್ಫಾರ್ಚುನೇಟ್ ಈ ವರ್ಷ ಮಳೆಯಿಂದಾಗಿ ಆ ತೋಡಿನ ಎಲ್ಲವೂ ಕಿತ್ಕೊಂಡು ಹೋಗಿ ನಮ್ಗೆ ಇನ್ನೊಂದು 2 ವರ್ಷ ಭಾಳ ಅಂದರೆ ಒಮ್ಮೆ ಕಷ್ಟ ಆದರೂ 68 ಕಡೆಯಲ್ಲಿ ಮರ ಬಿದ್ದು 1 ವಾರ ನಮ್ಮ ಸಿಬ್ಬಂದಿಗಳು ನಾವು ಮಲಗದೆ ಕೆಲಸ ಮಾಡಿದ್ರು. ಬಟ್ ನಮಗೆ ಆ ವಾಸನೆಯನ್ನು ತಡೆಯುವಂಥ ಇದು ಕೆಲಸ ಮುಗೀತು. ಇದು ಪ್ರಕೃತಿ ತನ್ನನ್ನು ತಾನು ಸರಿ ಮಾಡಿಕೊಡ್ತಾ ಅನ್ನೋದಕ್ಕೆ ಈ ವರ್ಷದ ಮಳೆಗಾಲವೇ ಉದಾಹರಣೆ. ಇನ್ನು ಈಗ ಭೌಗೋಳಿಕ ಪರಿಸರದ ಪರಿಸ್ಥಿತಿಯಲ್ಲಿ ಹೇಳುವಾಗ ನಾನು ಹೇಳಿದೆ, ನಾವೆಲ್ಲ ಬದಲಾವಣೆ ಮಾಡ್ಕೊಂಡಿದೆ. ಯಾಕಂತ ಹೇಳಿದ್ರೆ ನಾನು ಹೇಳಿದ್ದೆ, 100 ಎಕರೆ ಪ್ರದೇಶದಲ್ಲಿರುವಾಗ ನಾವೊಂದು ಫ್ಲಾಟ್ ಕಟ್ತೇವೆ, ಆಮೇಲೆ ಎಲ್ಲಾ ಕಡೆ ಇಂಟರ್ಲಾಕ್ ಹಾಕ್ತೇವೆ. ಇಂಟರ್ಲಾಕ್ ಅಲ್ಲಿ ಎಷ್ಟು ಪ್ರಮಾಣದ ನೀರು ಇಂಗ್ತದೆ ಭೂಮಿಗೆ? ಇಂಗುದಿಲ್ಲ. ನೋಡಿ, ಈ ತರದ ಮಣ್ಣಿದ್ದಲ್ಲಿ ಮಾತ್ರ ನೀರು ಭೂಮಿಗೆ ಇಂಗ್ತದೆ. ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೇವೆ. ಕಾಂಕ್ರೀಟ್ ರಸ್ತೆ ಮಾಡಿ ಆ ಕಡೆ ಎರಡೂ ಕಡೆಗಳಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಈ ಭೂಮಿಯಲ್ಲಿ ನೀರನ್ನ ಇಂಗಿಸ್ಲಿಕ್ಕೆ ಅಥವಾ ಅದನ್ನು ತಡೆ ಹಿಡಿದು ಕಳಿಸ್ಲಿಕ್ಕೆ ಒಂದೇ ಒಂದು ಅವಕಾಶ ಇರೋದು ಮರಗಿಡಗಳಿಗೆ ಮಾತ್ರ. ಯಾಕಂದ್ರೆ ಮರಗಿಡಗಳು ತನ್ನ ಸ್ವಾರ್ಥಕ್ಕೋಸ್ಕರ, ತಾನು ಬದುಕಬೇಕು ಅನ್ನೋದಕ್ಕೋಸ್ಕರ ಒಂದು ಸಲ ಮಳೆ ಬಿದ್ದರೆ ಅದರ ಎಷ್ಟು ನೀರನ್ನು ತನ್ನ ಬೇರಿನಲ್ಲಿ ಅಥವಾ ಎಲೆಗಳಿಂದ ಹಿಡಿದಿಟ್ಕೊಳ್ಳೋಕೆ ಭೂಮಿಯಲ್ಲಿ ಆಗ್ತದೆ ಅಷ್ಟು ನೀರು ಹಿಡಿದಿಟ್ಕೊಳ್ತದೆ. ಬಟ್ ಈ ತರ ಬರಡು ಭೂಮಿ ಆದಾಗ ಏನಾಗ್ತದೆ, ನೆರೆ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಮಂಗಳೂರಿನಲ್ಲೂ ಆಗಿದ್ದು ಹಾಗೆ. ಮಂಗಳೂರಿನಲ್ಲಿ ಇನ್ನು ಏನಾಗಿದೆ ಅಂದ್ರೆ, ಒಂದು ಮರ ಇದ್ದಲ್ಲಿ ಆ ಕಡೆ ಚರಂಡಿ ಮಾಡ್ಲಿಕ್ಕೋಸ್ಕರ ಮರದ ಒಂದ್ ಸೈಡ್ ಬೇರನ್ನ ಕಾರ್ಪೊರೇಷನ್ ಅವ್ರು ಕಡಿದ್ರೆ, ಈ ಕಡೆ ಕಾಂಪೌಂಡ್ ವಾಲ್ ಕಟ್ಟಲಿಕ್ಕೋಸ್ಕರ ಇನ್ನೊಂದು ಸೈಡ್ ಬೇರನ್ನ ಅವರ ಖಾಸಗಿ ಪಟ್ಟದಾರರು ಕಡಿದ್ಬಿಟ್ರೆ ಮರಕ್ಕೆ ನಿಲ್ಲಿಕ್ಕೆ ಶಕ್ತಿ ಇಲ್ಲ. ಈಗ ಈ ವರ್ಷದ ಮಳೆಯಿಂದಾಗಿ ಮಂಗಳೂರಿನ ಮರಗಳು ಎಷ್ಟು ಗಟ್ಟಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಒಂದು ಮಳೆಯ ಜೊತೆ ಒಂದು ಗಾಳಿ ಬಂದ್ರೆ 10 ಮರ ಬಿದ್ದೋಗಿರ್ತದೆ. ಅಂತಹ ಪರಿಸ್ಥಿತಿ ಮಂಗಳೂರಲ್ಲಿ ಕ್ರಿಯೇಟ್ ಆಗಿದೆ. ಯಾರು ಇದನ್ನ ಮಾಡಿದ್ದು? ನಾವೇ ಅಲ್ವಾ? ಹಾಗೆ ಈ ಮರಗಿಡಗಳನ್ನು ನೆಡುವ ಪ್ರಶ್ನೆ ಬಂದಾಗ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನಾನು ಎಲ್ಲಿ ಮರ ಗಿಡ ನೆಡು ಕೇಳಿದ್ರು ಅಲ್ಲಿ ಜಾಗ ಇಲ್ಲ, ಈಗ ಇಲ್ಲಿ ಬಂದಾಗಲೇ ಹೇಳಿದ್ರು. ನಾನು ಲಾಸ್ಟ್ ಅವ್ರಿಗೆ ಹೇಳಿದೆ, ಒಂದು ಗಂಧದ ಗಿಡ ನೆಡ್ಬೋದಲ್ಲ ಅಂತ. ನಾವು ಬಹಳ ಚಂದ ಈಗ ವಾಟ್ಸಪ್ ಫೇಸ್ಬುಕ್ ಎಲ್ಲ ಬಂದು ಬಹಳ ಚಂದ ಹಾಡು ಕೇಳ್ತೇವೆ, ಗಂಧದ ನಾಡು ಶ್ರೀಗಂಧದ ಬೀಡು ಅಂತ. ಗಂಧ ಎಲ್ಲಿಂದ ಬರ್ತದೆ ಯಾರಿಗೂ ಗೊತ್ತಿಲ್ಲ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಿಂದ ಗಂಧ ಆಮದು ಮಾಡ್ಕೊಂಡು ಕೊಡ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಗಂಧ ಇಲ್ಲ, ಹಾಡು ಮಾತ್ರ ಇದೆ ವಾಟ್ಸಪ್ ಅಲ್ಲಿ. ಆದ್ರೆ ಜನರನ್ನ ಕ್ವಶನ್ ಮಾಡೋದು, ನೀವು ಗಂಧದ ಗಿಡ ಯಾಕೆ? ಇಲ್ಲ ಸರ್, ಗಂಧದ ಗಿಡ ನೆಟ್ಟರೆ ನಮ್ಗೇನು ಸಿಗ್ತದೆ ಅಂತ. ಅಂದ್ರೆ ಗಂಧದ ಗಿಡವನ್ನು ನೀವು ಪ್ಲಾಂಟ್ ಮಾಡಿದ್ರೆ ಅದನ್ನು ಕದ್ಕೊಂಡು ಹೋಗ್ತಾರೆ ಅಂತ. ಹೋಗ್ಲಿ ಬಿಡಿ, ಕದ್ಕೊಂಡು ಹೋಗೋರು. ಗಂಧದ ಮರ ಕಡಿಲಿಕ್ಕೆ ಯಾವ್ದಾದ್ರು ಬೇರೆ ದೇಶದ ಜನ ಬರ್ತಾರ? ಈಗ ಬೇರೆ ದೇಶದ ಜನ ನಮ್ಮ ದೇಶದ ಮೇಲೆ ಬಾಂಬ್ ಹಾಕ್ಯಾರು ಅಥವಾ ಬೇರೆ ಏನಾದ್ರು ಅಟ್ಯಾಕ್ ಮಾಡ್ಯಾರು. ಆದ್ರೆ ಗಂಧದ ಮರ ಕಡಿಲಿಕ್ಕೆ ಬರೋದಿಲ್ಲಲ್ವಾ? ಆದ್ರೆ ಗಂಧದ ಮರದ ಒಂದು ವೈಶಿಷ್ಟ್ಯತೆ ಇದೆ. ಗಂಧದ ಗಿಡ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ತನ್ನ ಪರಿಪೂರ್ಣವಾದ ಗಂಧವನ್ನು ಬೇರಲ್ಲಿ ಬಿಟ್ಟಿರ್ತದೆ. ಬೇರನ್ನು ಕಿತ್ಕೊಂಡು ಹೋಗೋದು ಸುಲಭ ಇಲ್ಲ. ಅಟ್ಲೀಸ್ಟ್ ನಿಮ್ಗೆ ತಲೆ ಕಟ್ಕೊಂಡು ಹೋದ್ರು ಬೇರೆ ಇರ್ತದೆ. ಮಾರನೇ ದಿವಸ ಬೇರನ್ನು ತೆಕ್ಕೊಂಡು, ಈಗ ನೋಡಿ ಸರ್ಕಾರ ಗಂಧದ ಮರವನ್ನು ನೀವು ನೆಟ್ಟಿದ ಬೆಳೆಸಿದ ಮರ ನಿಮ್ಗೆ ಅಂತ ಮಾಡಿದೆ.
ಅಂದ್ರೆ ನಾವು ಸ್ವಾರ್ಥಿಗಳು ಹೇಗಂದ್ರೆ ನಾನು ಬೆಳೆಸಿದ ಮರ, ನಾನು ನೆಟ್ಟು ಮರದ ಹಣ್ಣು ನನಗೇ ಬೇಕು, ನಾನು ನೆಟ್ಟು ಮರದ ಫಲ ನನಗೇ ಬೇಕು, ನನ್ನ ಮಕ್ಕಳಿಗೆ ಬೇಕು. ಈಗ ಗಂಧದ ಮರವನ್ನು ನೆಟ್ಟಾಗ 1 kg ಗಂಧದ ಬೆಲೆ ಮಾರ್ಕೆಟಲ್ಲಿ 19,000 ರೂಪಾಯಿ ಇದೆ. ಕಾವೇರಿ ಎಂಪವರ್ಬಲ್ ಸಿಗ್ತದೆ ಮಂಗಳೂರಲ್ಲಿ. 19,500 rupees 1 kg ಗಂಧದ ಬೆಲೆ. ಈಗ ಎಲ್ಲರೂ ಮನೆಯಲ್ಲಿ ಒಂದು ಗಂಧ ಗಿಡವನ್ನು ಸಸಿಯನ್ನು ನೆಟ್ರೆ 20 ವರ್ಷ ಗಂಧದ ಮರ ಅದು ಮೆಚೂರ್ಡ್ ಆಗ್ತದೆ, ನಿಮ್ಗೆ ಗಂಧ ಸಿಗ್ತದೆ. ಆವಾಗ ಅದು ಬ್ಲ್ಯಾಕ್ ಆಗಿ ಮಾರ್ಕೆಟಿಗೆ ಬರ್ತದೆ. ಆವಾಗ ಗಂಧದ ಮರದ ರೇಟ್ ಎಷ್ಟಾಗ್ತದೆ? 5,000 rupees ಬರ್ತದೆ 1 kg ಗಂಧಕ್ಕೆ. 15,000 ರೂಪಾಯಿ ಸಬ್ಸಿಡಿ ಸಿಕ್ಕಿರೋದು ಒಂದು ಗಂಧದ ಮರ ನೆಟ್ಟಕ್ಕೆ 1 kg ಗಂಧ ತಗೊಳಕ್ ಹೋದ್ರೆ. ಇದನ್ನ ಯಾರಾದ್ರೂ ಯೋಚನೆ ಮಾಡ್ತಾರಾ? ಎಲ್ಲರೂ ನಾವು ನೆಗೆಟಿವ್ ಥಿಂಕಿಂಗ್ ಮಾಡ್ತೇವೆ, ಪಾಸಿಟಿವ್ ಥಿಂಕಿಂಗ್ ಮಾಡೋದಿಲ್ಲ. ಪರಿಸರದ ವಿಷಯದಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕು. ಅಂದ್ರೆ ನಮ್ಗೆ ಮನಸ್ಸಲ್ಲಿ ಜಾಗ ಕೊಡಬೇಕು, ಇನ್ನು ಗಿಡ ನೆಡ್ಬೇಕಂತ ನಾವು ನೆಡ್ಬೇಕು. ಆ ನೆಟ್ರೆ ಮಾತ್ರ ಅದು ಅವಕಾಶ ಆಗ್ತದೆ. ಆಮೇಲೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಈ ಎಲ್ಲೇ ಮರ ಬೀಳಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ದೂರ್ತಾರೆ. ಎಲ್ಲೇ ಒಂದು ಈಗ ನಾವು ಎಲ್ಲೆಲ್ಲಿ ರಸ್ತೆ ಬದಿ ಅವಕಾಶ ಇದೆ ನಮ್ಗೆ ಸ್ಕೀಮ್ ಇದೆ, ನೆಡ್ಲೇಬೇಕಂತಿದೆ. ಯಾಕಂದ್ರೆ ಮಾನ್ಯ ಹಸಿರು ಪೀಠ, ಸರ್ವೋಚ್ಚ ನ್ಯಾಯ ಸುಪ್ರೀಂ ಕೋರ್ಟಿನ ಹಸಿರು ಪೀಠ ಗ್ರೀನ್ ಬೆಂಚ್ ಇದೆ. ಗ್ರೀನ್ ಬೆಂಚಿನ ಆದೇಶದ ಪ್ರಕಾರ ನಮ್ಮ ವಲಯ ಅರಣ್ಯ ಕಚೇರಿಯಿಂದ ಯಾವುದೇ ಒಂದು ಡೇಂಜರಸ್ ಟ್ರೀ ಅಥವಾ ಖಾಸಗಿ ಜಾಗದಲ್ಲಿ ಒಂದು ಮರ ಕಡ್ಲಿಕ್ಕೆ ಕೊಟ್ರೆ ಅದಕ್ಕೆ 10 ಗಿಡವನ್ನ ಬೆಳೆಸಿದ ಬಗ್ಗೆ ನಾವು ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕು. ಹಾಗಾಗಿ ನಾವು ಈ ವರ್ಷ ಈಗ ಒಂದು ನಿಮ್ಗೆ ಪ್ರೈವೇಟ್ ಅಲ್ಲಿ ಒಂದು 100-200 ಜನರಿಗೆ ಅವ್ರಿಗೆ ಸ್ವಂತ ಉಪಯೋಗಕ್ಕೆ ಮರ ಕಡ್ಲಿಕ್ಕೆ ಕೊಟ್ಟಿರ್ಬೋದು. ಅಪಾಯಕಾರಿ ಅಂತ ಈಗ ಮಂಗಳೂರು ವಲಯಕ್ಕೆ ಸಂಬಂಧಪಟ್ಟ 91 ಗ್ರಾಮಗಳು, ಮಂಗಳೂರು ಕಾರ್ಪೊರೇಷನ್, ಉಳ್ಳಾಳ ನಗರಸಭೆ ಇವೆಲ್ಲವನ್ನ ಸೇರಿ ನಾವು 1,000 ಮರ ಕಡ್ಲಿಕ್ಕೆ ಆದೇಶ ಕೊಟ್ರೆ ನಾವು 10,000 ಗಿಡ ನೆಡ್ಲೇಬೇಕು. ಈಗ ಅದಕ್ಕೋಸ್ಕರ ನಾವು ಕೈಕಂಬ, ಗುರುಪುರ, ಆಮೇಲೆ ಇಲ್ಲಿ ಕೊಣಾಜಿ ಯೂನಿವರ್ಸಿಟಿ, ಹೆರೆಕಳ ರಸ್ತೆ, ಇನೋಳಿ ರಸ್ತೆ ಎಲ್ಲ ಕಡೆಯಲ್ಲಿ ಗಿಡ ನೆಡ್ತಾ ಇದ್ದೇವೆ. ಲಾಸ್ಟ್ ಟೈಮ್ ಇಲ್ಲಿ ಉಳ್ಳಾಳ ಕಾರ್ಪೊರೇಷನ್, ಉಳ್ಳಾಳದಿಂದ ನಮ್ಮ ಇಲ್ಲಿ ಸ್ಮಶಾನ, ಇಲ್ಲಿ ಕೋಟೆಪುರ ಇಲ್ಲೆಲ್ಲ ಕಡೆ ಹಾಕಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟಿನ ನಿರ್ದೇಶನ ಇದೆ. ಉದ್ದೇಶ ಇಷ್ಟೇ, ಅಂದ್ರೆ ಒಂದು ಮರ ಕಡಿದ್ರೆ 10 ಗಿಡವನ್ನು ನೆಡಬೇಕು, ಅಂದ್ರೆ ಪ್ರಕೃತಿ ಸಮತೋಲನವನ್ನು ಕಾಪಾಡ್ಕೊಳ್ಬೇಕಂತ ಹೇಳಿ. ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿ ಸಿಟಿ ಜನರಲ್ಲಿ ಒಂದು ಭಾವನೆ ಇದೆ, ಏನಂತ ಹೇಳಿದ್ರೆ ನಾವು ಗಿಡ ನೆಡ್ಲಿಕ್ಕೆ ಜಾಗ ಇಲ್ಲ ಅಂತ. ಜಾಗ ಮನ್ಸಲ್ಲಿ ಕೊಡಿ, ಗಿಡ ಬೆಳೀಲಿ, ಒಂದು 10 ವರ್ಷ ಬೆಳೀಲಿ, 20 ವರ್ಷ ಬೆಳೀಲಿ, ಶಿಫ್ಟ್ ಮಾಡ್ಬೋದು. ಏನು ಒಂದು ಗಿಡವನ್ನು ಶಿಫ್ಟ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಅದರಲ್ಲೂ ಸಣ್ಣ ಈಗ ನೀವು ನಾನು ಹೇಳಿದಂತ ಗಂಧದ ಗಿಡಗಳಿರ್ಬೋದು, ಅಥವಾ ಸಣ್ಣ ಈಗ ನಿಮ್ಮ ಪುನರ್ಪುಳಿ ಗಿಡಗಳಿರ್ಬೋದು, ಅಲ್ವಾ ಫ್ಲವರಿಂಗ್ ಗಿಡಗಳಿದೆ. ದೊಡ್ಡ ಬೃಹದಾಕಾರದ ಮರ ಆಗುವ ಹೆಬ್ಬಲ್ಸ್ ಬೇಡ. ಇವನ್ನು ನಾನು ಇದು ಹೇಳ್ತಿದ್ದೇನು, ಆರ್ಥಿಕ ಪರಿಸರ ಅಂತ ಹೇಳಿ ಒಂದು ಸಾಗೋನಿ ಮರವನ್ನು ನೀವು ನೆಟ್ರೆ 40 ವರ್ಷ ಆಗುವಾಗ ಒಂದು ಮಗು ಜೊತೆ ನೆಟ್ರೆ ಆ 40 ವರ್ಷ ಆಗುವಾಗ ಒಂದು ಮಗುವಿಗೆ ಅದು ಅವನಿಗೆ ವಿದ್ಯಾಭ್ಯಾಸಕ್ಕೂ ಅಥವಾ ಅವನ ಏನು ಆ ಕಾಲದ ಒಂದು ಮನೆ ಕಟ್ಟಬೇಕು ಅನ್ನೋ ಪ್ರಬುದ್ಧತೆ ಬರುವಾಗ ಆ ಮರ ಅವನಿಗೆ ಆರ್ಥಿಕವಾಗಿ ಅವನಿಗೆ ಸಪೋರ್ಟ್ ಮಾಡ್ತದೆ. ಅದನ್ನು ನಾವು ಯಾರು ಯೋಚನೆ ಮಾಡೋದಿಲ್ಲ. ಮರಕ್ಕೆ ಯಾವಾಗಲೂ ನೋಡಿ, ಪಾಶ್ಚಾತ್ಯ ದೇಶಗಳು ಈ ಹಿಂದೆ ಪ್ಲಾಸ್ಟಿಕ್, ಫೈಬರ್ ಎಲ್ಲ ಕನ್ವರ್ಟ್ ಮಾಡಿ ಈಗ ಪುನಃ ಒಂದು ಮರ, ಒಂದು ಏನು ಈ ಒಂದು ಮರದಿಂದ ಆಗುವ ಫರ್ನಿಚರ್ಸ್ ಇರ್ಬೋದು, ಮರವನ್ನ ಉಪಯೋಗಿಸಿ ಮನೆ ಕಟ್ಟುವಂಥದ್ದು, ಮರವನ್ನೇ ಎಲ್ಲ ಸಂದರ್ಭಗಳಲ್ಲಿ ಉಪಯೋಗಿಸುವಂತ ಒಂದು ಬಂದ್ರೆ. ಯಾಕಂದ್ರೆ ಇಸ್ ಎಕೋ ಫ್ರೆಂಡ್ಲಿ, ಅಂದ್ರೆ ಇದರಿಂದ ಯಾವುದೇ ರಾಸಾಯನಿಕವಾದಂತಹ ಒಂದು ತೊಂದರೆ ಆಗೋದಿಲ್ಲ ಅನ್ನುವ ದೃಷ್ಟಿಯಿಂದ ಮಾಡ್ತಾ ಇದ್ದಾವೆ. ಇನ್ನು ನಮ್ಮ ಸೋಷಿಯಲ್ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಈ ಪರಿಸರದ ವಿಚಾರ ಬಂದಾಗ ಒಬ್ಬರನ್ನೊಬ್ಬರು ನಾವು ಏನು ನಮ್ಗೆ ಯಾಕೆ ಎಲ್ಲೋ ಒಂದು ಗ್ರಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಅಥವಾ ಇದು ಯಾರೋ ನೆಟ್ಟೋದು. ಈಗ ಇವತ್ತು ಈ ಸಂಘಟನೆಯವರು ನಮ್ಮ ಭಾರತೀಯ ಕೆಥೋಲಿಕ್ ಯುವ ಸಂಚಲನ ಪರಮನೂರವರು ಬಹುಶಃ ನಂಗೆ ಬಹಳ ಸಂತೋಷ ಆಯ್ತು. 2ನೇ ವರ್ಷ ಬರ್ತಾ ಇದ್ದೇನೆ. ಎಲ್ಲ ನಾವು ಭಾರತ ದೇಶ ಆರಂಭ ಶುರು ಯಾರೋ ಮಾಡ್ತಾರಂತ ಒಂದು ವರ್ಷ ನಾವು ಅರಣ್ಯ ಇಲಾಖೆ ಲಾಸ್ಟ್ ಟೈಮ್ ನೀರಿಗಾಗಿ ಅರಣ್ಯ ಅಂತ ಹೇಳಿ ನಮ್ಮ ಈ ಹಿಂದಿನ ಅರಣ್ಯ ಸಚಿವರು ಒಂದು ಬಹಳ ದೂರದೃಷ್ಟಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮಗಳು ಬಿಟ್ಟು ಹೋಗಿದ್ರು. ರಾಷ್ಟ್ರೀಯ ಬಹುತೇಕ ಅರಣ್ಯ ಇಲಾಖೆ ಇತಿಹಾಸದಲ್ಲಿ ಅಷ್ಟು ಒಂದು ಒಳ್ಳೆ ಕಾರ್ಯಕ್ರಮ ಯಾವತ್ತೂ ಆಗಿರಲಿಲ್ಲ. ಅಂತ ಒಂದು ಕಾರ್ಯಕ್ರಮ ಅವ್ರು ಮಾಡಿದ್ರು. ಅವರನ್ನು ನಾನು ನೆನೆಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಹಾಗಾಗಿ ಕಳೆದ ವರ್ಷ ನಾವು ಅರಣ್ಯ ಇಲಾಖೆಯಿಂದ ಸಾಕಷ್ಟು ಈ ನೀರಿಗಾಗಿ ಅರಣ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿ ನೋಡಿ, ನಮ್ಮ ಕಾರ್ಯಕ್ರಮ ಯಶಸ್ಸಾಯ್ತು ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಎಲ್ಲೆಲ್ಲೂ ನೀರಿದೆ ನಿಮ್ಗೆ ಈ ವರ್ಷ. ಕುಡಿಯುವ ನೀರು ಎಲ್ಲೂ ಈ ವರ್ಷ ಮಳೆಗಾಲ ವೈಶಾಖದಲ್ಲಿ ಎಲ್ಲೂ ಮಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲೂ ಬರಲಿಲ್ಲ. ಹಾಗಾಗಿ ಒಳ್ಳೆ ಮಳೆ ಆಗ್ತಾ ಇದೆ, ಎಲ್ಲ ನದಿ ತೊರೆಗಳು ತುಂಬಿ ಹರಿತಾ ಇದೆ. ಹಾಗಾಗಿ ನಮ್ಮ ಇಲಾಖೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅದು ಯಶಸ್ಸಾಗಿದೆ ನಮಗೆ. ಹಾಗಾಗಿ ನಾನು ಒಂದೇ ಹೇಳೋದು, ನಾವು ಈ ಸೋಷಿಯಲ್ ಎನ್ವಿರಾನ್ಮೆಂಟ್ ಬಗ್ಗೆ ಬಂದಾಗ ಈ ಒಂದು ಸಸಿ ಇಲ್ಲಿದ್ರೆ ಇದು ನಮ್ದು ಅನ್ನೋದು ಬರಬೇಕು. ಅಂದ್ರೆ ನಾವು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೆಟ್ಟಿದ್ದಾರೆ ಅಥವಾ ಯುವ ಸಂಚಲನದವ್ರು ನೆಟ್ಟಿದ್ದಾರೆ, ಯಾವುದೋ ಸಂಘಟನೆಯವ್ರು ನೆಟ್ಟಿದ್ದಾರೆ, ಅವ್ರು ನೋಡ್ಲಿ ಅಂತಲ್ಲ. ಎಷ್ಟೋ ಜನ ನಮ್ಗೆ ಫೋನ್ ಮಾಡ್ತಾರೆ, ಅಲ್ಲಿ ನೀವು ನೆಟ್ಟ ಸಸಿ ದನ ತಿಂತಾ ಇದೆ, ಏನ್ ಮಾಡ್ತಾ ಇದ್ದೀರಿ ಅಂತ. ನಾನು ಅವ್ರಿಗೆ ಹೇಳೋದು, ಸ್ವಾಮಿ ಫಸ್ಟ್ ದನವನ್ನು ಓಡಿಸಿ,
ನಿಮ್ಮದು ಫೋನ್ ಕಾಲಿಗೆ 10 ಪೈಸೆನೂ ಹೋಯ್ತು. ನನಗೆ ಫೋನ್ ಮಾಡೋ ಟೈಮಲ್ಲಿ ದನವನ್ನು ನೀವು ಓಡಿಸಿದ್ರೆ ಅದು ಸಸಿನೂ ಉಳಿತಿತ್ತು. ಅಂದರೆ ಪ್ರೆಸ್ಟೇಜಿಯಸ್ ಪ್ರಶ್ನೆ. ಅಂದರೆ ಇವ್ರು ಏನು ಮಾಡ್ತಾರೆ, ನಾನೊಬ್ಬ RF, 4 ಜನ ಡೆಪ್ಟಿ RF, 10 ಜನ ಗಾರ್ಡು, 91 ಗ್ರಾಮದಲ್ಲಿರುವ ಎಲ್ಲ ಮರಗಳನ್ನು ನಾವು ಕಾಯ್ಲಿಕ್ಕೆ ಆಗ್ತದಾ? ಇಲಾಖೆಯನ್ನು ಸಾಧ್ಯ ಇದೆಯಾ? ನಮ್ಮ ಕೆಲಸ ನಿಮಗೆ ಮಾಹಿತಿ ಕೊಡುವಂಥದ್ದು, ಒಳ್ಳೆಯ ಉತ್ತಮ ಸಸಿಗಳನ್ನು ಬೆಳೆಸಿ ಕೊಡುವಂಥದ್ದು, ಮತ್ತೆ ನಾವು ಏನು ಕಾನೂನು ನಿಮ್ಗೆ ಇದ್ರ ಬಗ್ಗೆ ಏನು ಸಹಕಾರ ಕೊಡಕ್ಕೆ ಮಾಡಬೇಕಾದಂಥದ್ದು. ಇದು ಸಾರ್ವಜನಿಕರ ಒಂದು ಕರ್ತವ್ಯ. ನಮ್ಮಲ್ಲಿ ಇನ್ನೊಂದು ಇದಿದೆ, ಏನು ಅಂತ ಹೇಳಿದ್ರೆ, ನಾವು ಒಂದು ಗಿಡ ತಂದು ನೆಟ್ಟೋದ್ರಾಯ್ತಂತ. ಈ ಪರಿಸರದ ವಿಚಾರದಲ್ಲಿ ನಾವು 3 ವಿಚಾರವನ್ನು ಫಾಲೋ ಅಪ್ ಮಾಡಬೇಕು. ನೆಡುವುದು ಬಹಳ ಸುಲಭ, ಆದ್ರೆ ಅದು ಉಳಿಸಿ ಅಂದ್ರೆ ಏನು, ಬೆಳೆಸಿ, ಉಳಿಸಿ, ಬಳಸಿ ಅಂತ ಈ 3 ಪದವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಸಕ್ಸಸ್ ಅಂತ ಕಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಬೆಳೆಸ್ಬೇಕು, ಉಳಿಸ್ಬೇಕು, ಆಮೇಲೆ ಬಳಸ್ಬೇಕು. ನಮ್ಗೆ ಖಂಡಿತ ಮರ ಗಿಡಗಳು, ಒಂದು ಗಿಡ ಒಂದು ನೆಟ್ಟ ದಿವಸದಿಂದ ನಮ್ಗೆ ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರೆ ಪರೋಕ್ಷವಾಗಿ ಆಕ್ಸಿಜನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಮಳೆ ನೀರನ್ನ ಹಿಂಗೆ ಹಿಡಿದಿಟ್ಕೊಂಡಿರ್ತದೆ, ಆಮೇಲೆ ನಿಮ್ಮ ಯಾವುದು ಗಾಳಿಯ ಒತ್ತಡವನ್ನು ತಡೀತದೆ. ಮರ ಯಾವತ್ತು ಬಿತ್ತಂತಾದ್ರೆ ಆ ಮರಕ್ಕೆ ಬುಡದಲ್ಲಿ ಅದನ್ನ ಆ ಗಾಳಿಯ ಒತ್ತಡವನ್ನು ತಡಿಲಿಕ್ಕೆ ಶಕ್ತಿ ಇಲ್ಲದ ರೀತಿಯಲ್ಲಿ ನಿಂತ್ಕೊಂಡಿದೆ ಅಂತ. ಇಲ್ಲದೆ ಇದ್ರೆ ಸಾಮಾನ್ಯವಾಗಿ ಗಾಳಿಯ ಒತ್ತಡವನ್ನ ನಾವು ಸಮುದ್ರ ತೀರದಲ್ಲೆಲ್ಲ ನಾವು ಗಾಳಿ ನೋಡ್ತೋಪ್ ಮಾಡಿರ್ತೇವೆ. ಇದು ಶಟರ್ ಬೆಲ್ಟ್, ಅಂದ್ರೆ ಸಮುದ್ರದ ಗಾಳಿ ಒತ್ತಡ ಊರುಗಳಿಗೆ ಬರಬಾರದು, ಅಲ್ಲಿಯ ಏನು ಉಪ್ಪು ನೀರಿನ ಒತ್ತಡ ಊರುಗಳಿಗೆ ಬರಬಾರದು ಅನ್ನೋದಕ್ಕೆ ಶಟರ್ ಬೆಲ್ಟ್ ಅಂತ ಹೇಳಿ ನಾವು ಕೋಸ್ಟಲ್ ಸೆಕ್ಯೂರಿಟಿ ಪ್ಲಾಂಟೇಶನ್ ಅಂತೇಳಿ ಎಲ್ಲ ಗಾಳಿ ನೋಡ್ತೋಪ್ ಮಾಡಿದ್ದೇವೆ. ಇವತ್ತು ನೆರೆ ಕೊರತ ಅಥವಾ ಅಲ್ಲಿ ನಮ್ಮ ಏನು ಸಾರ್ವಜನಿಕರ ಸಹಕಾರ ಇದೆ, ಆ ನೋಡ್ತೋಪು ದಿನೇ ದಿನೇ ವಿರಳೀಕರಣ ಆಗ್ತಾ ಇದೆ. ಹಾಗಾಗಿ ನಾವು ಈ ಪ್ರದೇಶ, ಎಸ್ಪೆಷಲಿ ಮಂಗಳೂರು, ಉಳ್ಳಾಳ, ನಾವು ಈ ಭಾಗದ ಜನ, ನಮಗೆ ಸಮುದ್ರ ತೀರದ ಪಕ್ಕ ಇದ್ದೇವೆ. ವರ್ಷ ಗಾಳಿಯ ಒತ್ತಡ ಜಾಸ್ತಿ ಆಗ್ಬೋದು, ಸೈಕ್ಲೋನ್ ಯಾವಾಗಲೂ ಎಫೆಕ್ಟ್ ಆಗ್ತದೆ ನಮಗೆ. ಈ ವರ್ಷದ ಈ ಮಳೆ, ನಿನ್ನೆ ಮೊನ್ನೆಯಿಂದ ಸುರಿತಿರೋ ಮಳೆ ಇರ್ಬೋದು, ಅವತ್ತು 29 ಆ ಸಂದರ್ಭದಲ್ಲಿ ಸುರಿದ ಮಳೆ, ಎಲ್ಲವೂ ಸೈಕ್ಲೋನ್ ಎಫೆಕ್ಟ್ ಮಳೆಗಳು. ಹಾಗಾಗಿ ನಾವು ಜಾಗೃತರಾಗಬೇಕಾದ್ರೆ ದಯಮಾಡಿ ಮನೆಗೊಂದು ಗಿಡ, ಯಾರು ಏನೇನು ಗಿಡ, ಬಹುಶಃ ಈ ವರ್ಷ ನಾವು 2000 ಗಂಧದ ಗಿಡವನ್ನು ಮಾಡಿದ್ದೇವೆ. ನೀವು ಲೇಟ್ ಆಯ್ತು ಅನಿಸ್ತದೆ, ತಗೊಂಡೋಗಿರ್ಬೇಕು. ಇಲ್ಲ ಬೇರೆ ಈಗ ಇನ್ನೂ ಗಂಧದ ಗಿಡ ಇದೆ, ರಕ್ತಚಂದನ ಇದೆ, ಒಳ್ಳೆಯ ಸಾಗೋನಿ, ಬಹಳ ಚಂದ ಒಳ್ಳೆ ಗಿಡಗಳನ್ನು ಬೆಳೆಸ್ಕೊಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಇರುವ ಗಿಡಗಳು ನಿಮಗೆ ಆ ದೊಡ್ಡ ತೊಟ್ಟೆ ಗಿಡನ 3 ರೂಪಾಯಿ ಕೊಡ್ತೇವೆ. ತೊಟ್ಟೆ ಕಾಸ್ಟ್ 4 rupees. ಒಂದು ಗಿಡ ಬೆಳೆಸಲಿಕ್ಕೆ ನಮಗೆ ಸರ್ಕಾರ 12 ರೂಪಾಯಿ ಕೊಡ್ತದೆ. ಆ ಸಣ್ಣ ತೊಟ್ಟೆ ಗಿಡಕ್ಕೆ ನಾವು 1 ರೂಪಾಯಿ ಕೊಡ್ತೇವೆ. ಇಟ್ಸ್ ಅಕೌಂಟಬಿಲಿಟಿ, ಅಂದ್ರೆ ಜನರಿಗೆ ಎಷ್ಟು ಗಿಡ ಕೊಟ್ಟು ಅಂತ ಲೆಕ್ಕ ಇಟ್ಕೊಳ್ಳಿಕ್ಕೆ ಅಷ್ಟೇ ಹೊರತು ಸರ್ಕಾರ ಅದರಿಂದ ಹಣ ಮಾಡುವ ಅಲ್ಲ. ಸರ್ಕಾರ ಜನರಿಗೆ ಯಾಕಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ಕೊಡುವಂಥದ್ದು, ಜಸ್ಟ್ ಕೌಂಟಬಿಲಿಟಿ. ಅಂದ್ರೆ ಫ್ರೀ ಕೊಟ್ಟಾಗ ಏನಾಗ್ತದೆ, ನಮ್ಮ ಆಫೀಸಲ್ಲಿ ಅದನ್ನು ಕಡತ ಸರಿ ನಿರ್ವಹಣೆ ನಾವು ಮಾಡೋದಿಲ್ಲ. ಅದಕ್ಕೆ 1 ರೂಪಾಯಿ 3 ರೂಪಾಯಿ ಅಂದಾಗ ನಮಗೆ ಚಲನ್ ನಂಬರ್ ಬೇಕು, ರಶೀದಿ ಬೇಕು, ಹಾಗೋಸ್ಕರ ನಾವು ಕೊಡ್ತಾ ಇದ್ದೇವೆ. ಸರ್ಕಾರ ಅಷ್ಟು ಹಣವನ್ನು ಖರ್ಚು ಮಾಡಿ ಒಂದು ನೋಡಿ, ಆ ಸಣ್ಣ ತೊಟ್ಟೆ ಗಿಡಕ್ಕೆ 5 ರೂಪಾಯಿ ಸಬ್ಸಿಡಿ ಇದೆ, ದೊಡ್ಡ ತೊಟ್ಟೆ ಗಿಡಕ್ಕೆ 8 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ, ಕೊಟ್ಟು ಜನರಿಗೆ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಗಿಡ ಬೆಳೆಸ್ಲಿ, ಜನರಲ್ಲಿ ಗಿಡ ಬೆಳೆಸೋ ಮನೋಭಾವ ಬರಲಿ. ಮತ್ತೆ ಯುವಜನತೆ ತಿಳ್ಕೊಳ್ಬೇಕು, ಮನೇಲಿ ಜಾಗ ಇಲ್ದಿದ್ರೆ ಹೂವಿನ ಗಿಡ ತಗೊಂಡ ಪಾಟಲ್ಲಿ ಬೆಳೆಸೋ ಕಲೀರಿ. ಅಂದ್ರೆ ನಮ್ಮಲ್ಲಿ ಆ ಮನೋಭಾವ ಇಲ್ಲ. ನಮ್ಮಲ್ಲಿ ಜಾಗ ಇಲ್ಲ ಅಂತ ಮಣ್ಣು ಮುಟ್ಟಿದವರು ಎಷ್ಟೋ ಜನ ಹುಡುಗರು. ನಾನೀಗ ಮಂಗಳೂರು ಸ್ಕೂಲ್ಗಳಿಗೆ ಹೋಗ್ತೇನೆ, ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಸ್ಪೀಚ್ ಮಾಡ್ತಾ ಕೇಳ್ತೇನೆ, ನೀರು ಎಲ್ಲಿಂದ ಬರುತ್ತೆ ಅಂತ. ನೀರು ನಳ್ಳಿಯಿಂದ ಬರುತ್ತೆ, ನಳ್ಳಿಗೆ ಎಲ್ಲಿಂದ ಬರುತ್ತೆ, ಕಾರ್ಪೊರೇಷನ್ಗೆ ಬರುತ್ತೆ, ಕಾರ್ಪೊರೇಷನ್ಗೆ ಎಲ್ಲಿ ಬರುತ್ತೆ, ತುಂಬೆ ಡ್ಯಾಮಿಂದ ಬರುತ್ತೆ. ತುಂಬೆ ಡ್ಯಾಮಿಂದ ಮುಂದೆ ಅವ್ರಿಗೆ ಗೊತ್ತೇ ಇಲ್ಲ ನೇತ್ರಾವತಿ ನದಿ ಇದೆ ಅಂತ. ಇದು ನಮ್ಮ ಮಂಗಳೂರು ಈಗಿನ ವಿದ್ಯಾರ್ಥಿಗಳಿಗೆ. ಹಾಗಾಗಿ ನಾವು ನಮ್ಮ ಏನು ಯುವ ಜನತೆಗೆ, ಏನು ಇವತ್ತು ಯುವ ಸಂಚಲನದವ್ರಿಗೆ ಗೊತ್ತಾಗಬೇಕು ನೀರು ಎಲ್ಲಿಂದ ಬರುತ್ತೆ. ನೀರು ಬರಬೇಕಾದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಬರಬೇಕು, ಅಲ್ಲಿ ಕಾಡಲ್ಲಿ ಮಳೆ ನೀರು ಹಿಂಗಬೇಕು, ನೇತ್ರಾವತಿ ಮೇ 31ರವರೆಗೂ ಸರಾಗವಾಗಿ ಹರಿಬೇಕು, ಹರಿದ್ರೆ ತುಂಬೆ ಡ್ಯಾಮ್ ತುಂಬುತ್ತೆ, ಅಲ್ಲಿಂದ ನೀರು ಮಂಗಳೂರಿಗೆ ಬರುತ್ತೆ. ಈ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಕಳೆದ 2 ವರ್ಷಗಳಿಂದ ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಯುವ ಸಂಚಲನ ಪರಮನವರು ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳೋದಷ್ಟೇ, ಪ್ರತಿ ವರ್ಷ ನೀವು ಎಷ್ಟು ಗಿಡ ಬೆಳೆಸ್ತೀರಿ ಇಂಪಾರ್ಟೆಂಟ್ ಅಲ್ಲ. ಅರಣ್ಯ ಇಲಾಖೆಯಿಂದ 1 ಗಿಡ ಬೆಳೆಸಿದವರಿಗೂ ಪ್ರೋತ್ಸಾಹಿಸುವಂತ ಒಂದು ಕಾರ್ಯಕ್ರಮ ಇದೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಎಷ್ಟು ಜನ 5 ಗಿಡ 10 ಗಿಡ ನೆಡ್ತಾರೆ ಅವ್ರನ್ನ ರಿಜಿಸ್ಟರ್ ಮಾಡಿ, ನಮಗೆ ಕೌಂಟಬಿಲಿಟಿ ಸಿಗ್ತದೆ. ನಮ್ಮ ಕಚೇರಿಯಲ್ಲಿ ಅವರ ಅಕೌಂಟ್ ನಂಬರು ಅಥವಾ ಅವರದ್ದು ಒಂದು ಆಧಾರ್ ಕಾರ್ಡ್ ಇದ್ರೆ ರಿಜಿಸ್ಟರ್ ಮಾಡಿ, ನೀವು ಯುವ ಸಂಚಲನದವರು ಎಷ್ಟು ಗಿಡ ನೆಡ್ತಾರೆ, ನಾವು 1 ಗಿಡಕ್ಕೆ 3 ವರ್ಷಕ್ಕೆ 100 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತೇವೆ. 100 ರೂಪೀಸ್ ಪ್ರಶ್ನೆ ಅಲ್ಲ. ಆ ಪ್ರೋತ್ಸಾಹ ಧನ ತಗೊಂಡಾಗ ಅದಕ್ಕೊಂದು ಏನು ಆ ಗಿಡಕ್ಕೊಂದು ವ್ಯಾಲ್ಯೂ ಬರ್ತದೆ. ಆ ಗಿಡ ನಾವು ಸರ್ಕಾರದಿಂದ ಪ್ರೋತ್ಸಾಹ ಧನ ತಗೊಂಡಿದ್ದೇನೆ, ರಕ್ಷಣೆ ಮಾಡಬೇಕು ಅದನ್ನ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ನಾವು 200 ಗಿಡ ನೆಡ್ತಾ ಇದ್ದೇವೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 100 ಗಿಡನಾದ್ರೂ ನಾವು ಉಳಿಸ್ತಾ ಹೋಗ್ಬೇಕು. ನಾವು ಒಂದು ಕಾರ್ಯಕ್ರಮ ಮಾಡಿ, ನೀವು ನಿಮ್ಮ ಸಮಯ, ನನ್ನ ಸಮಯ, ಇಲ್ಲೆಲ್ಲ ಸೇರಿದವ್ರ ಸಮಯವನ್ನು ನಾವು, ಸಮಯ ಬಹಳ ಮುಖ್ಯ. ಯಾಕಂದ್ರೆ ಸಮಯವನ್ನು ನಾವು ಏನು ದುರುದ್ದೇಶಕ್ಕೆ ಸಮಯವನ್ನು ಹಾಳು ಮಾಡಬಾರ್ದು.
ನಮ್ಮ ಸಮಯ ಏನು ಖರ್ಚು ಮಾಡಿರ್ತೇವೆ ಅದರ 50% ಯುಟಿಲೈಸೇಷನ್ ಸಿಗಬೇಕಂದ್ರೆ ನೆಟ್ಟ ಗಿಡಗಳು ಬದಬೇಕು. ಈ ಒಂದು ಯುವ ಸಂಚಲನದವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ, UP ಇಬ್ರಾಹಿಂ ಸರ್ ಅವರು ಬಂದಿದ್ದಾರೆ ದೂರದಿಂದ. ನಾನು ನನ್ನ ಭಾನುವಾರ ಅಂತ ಕೂಡ ನಮಗೆ ಅಯ್ಯೋ ಒಂದು ಭಾನುವಾರ ಅಲ್ಲ ಇಲ್ಲಿ ಹೋಗ್ಬೇಕೋ ಬೇಡೋ ಅಂತ, ಯಾಕಂದ್ರೆ ನಮ್ಮ ಕರ್ತವ್ಯ ಹಾಗಾಗ್ಬಿಟ್ಟಿದೆ. ಆದ್ರೆ ಸಹ ನಾವು ವನ ಮಹೋತ್ಸವ ಗಿಡ ನೆಡುವ ಕಾರ್ಯಕ್ರಮ ನಮ್ಗೆ ಬಹಳ ಸಂತೋಷ. ಇವತ್ತೇ ನನ್ಗೆ ಇನ್ನು ಪುನಃ ಮತ್ತೆ ಉಳ್ಳಾಳದಲ್ಲಿದೆ, ಈಗ ನಾನು ಸೂರತ್ಕಲ್ ಹೋಗಿ 3 ಕಾರ್ಯಕ್ರಮ ಇರುತ್ತೆ. ಪ್ರತಿ ಭಾನುವಾರ ನಮ್ಮ ಕಾರ್ಯಕ್ರಮ ಇರ್ತದೆ. ಇದು ಒಂದು 2 ತಿಂಗಳು, ಯಾಕಂದ್ರೆ ನಮಗೆ ಸಂತೋಷ ಆಗ್ತದೆ. ಅಟ್ಲೀಸ್ಟ್ ಜನರಿಗೆ ಒಂದು ಮಾಹಿತಿ ಕೊಡೋಣ, ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತೇಳಿ. ಹಾಗಾಗಿ ನನ್ನ ಒಂದು ತಮ್ಮೆಲ್ಲರ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ, ನೆಟ್ಟ ಗಿಡಗಳನ್ನು ಉಳಿಸ್ಕೊಳ್ಳಿ. ಇದೊಂದು ಕಾರ್ಯಕ್ರಮ ಏನು ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಆಗಬಾರ್ದು. ನಮ್ಮ ಉದ್ದೇಶ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಫಸ್ಟ್ ನಿಮ್ಮ ಮನಸ್ಸಲ್ಲಿ, ನಾನು ನಮ್ಮ ಮನೆ ಹೋಗ್ತೇನೆ, ನನ್ನ ಜಾಗದಲ್ಲಿ ಒಂದು ಗಿಡ ನೆಡ್ಲಿಕ್ಕೆ ಜಾಗ ಇದೆ, ಅದನ್ನು ನಿಮ್ಮ ಮನಸ್ಸಲ್ಲಿ ತಂದ್ಕೊಳ್ಳಿ. ಮನಸ್ಸಲ್ಲಿ ಗಿಡ ನೆಡ್ಲಿಕ್ಕೆ ಜಾಗ ಕೊಟ್ರೆ, ಗಿಡ ನೆಡ್ಲಿಕ್ಕೆ ಭೂಮಿಯಲ್ಲಿ ಎಲ್ಲಿ ಜಾಗ ಇಲ್ಲವೇ ಇಲ್ಲ ಅಂತ ಹೇಳುವಂಥ ಸಾಧ್ಯತೆ ಇಲ್ಲ. ಎಲ್ಲಿ ಬೇಕಾದರೂ ಜಾಗ ಇದೆ. ಆದರೆ ನಮ್ಮ ಮನಸ್ಸಲ್ಲಿ ನಾನೊಂದು ಗಿಡ ನೆಡ್ಲಿಕ್ಕೆ ಜಾಗ ಹರಿಸ್ತೇನೋ, ನನಗೆ ಸಿಗ್ತದೆ ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡು ಗಿಡ ನೆಡಿ ಅನ್ನೋ ಮಾತನ್ನು ಹೇಳ್ತಾ, ಜಗತ್ತಿನಲ್ಲಿ ಭಾಳ ನಮ್ಮ ಹಿರಿಯ ಅಧಿಕಾರಿಗಳೊಬ್ಬರು ಹೇಳ್ತಿದ್ರು, ತುಂಬ ಈಸಿ ಕೆಲಸ ಏನು ಹೇಳಿ ನಿಮಗೆ, ನಿಮ್ಗೆ ತುಂಬ ಈಸಿ ಕೆಲಸ ಏನು ಹೇಳಿ? ತುಂಬ ಕಷ್ಟದ ಕೆಲಸ ಯಾವುದು, ತುಂಬ ಈಸಿ ಕೆಲಸ ಯಾವುದು, ಸುಲಭದ ಕೆಲಸ ಯಾವುದು, ಕಷ್ಟದ ಕೆಲಸ ಯಾವುದು? 2 ಹೇಳಿ ನೋಡೋಣ. ತುಂಬ ಈಸಿ ಕೆಲಸ ಗಿಡ ತಗೊಂಡು ನೆಡೋದು, ತುಂಬ ಕಷ್ಟದ ಕೆಲಸ ಆ ಗಿಡನ ಸಾಕೋದು. ಯಾಕಂದ್ರೆ ತುಂಬ ಕಷ್ಟ ಇದೆ, ಬೆಳೆಸ್ಬೇಕಲ್ಲ ಅದನ್ನು. ಹಾಗೆ ನಮ್ಮ ತಂದೆ ತಾಯಿಗಳು ಅಷ್ಟೇ ನಮ್ಮನ್ನ ತುಂಬ ಕಷ್ಟದಲ್ಲಿ ಸಾಕಿದಾಗ ಅವರನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾನು ಸೋಷಿಯಲ್ ಎನ್ವಿರಾನ್ಮೆಂಟ್ ಬಂದಾಗ ಯಾರು ತಂದೆ ತಾಯಿ, ಅವರ ಸೋದರರು, ಅಜ್ಜ ಅಜ್ಜಿ, ಮುತ್ತಜ್ಜಿ ಅವ್ರನ್ನ ಪ್ರೀತಿ ಮಾಡ್ತಾರೆ, ಅವ್ರಿಗೆ ಮಾತ್ರ ಮರಗಿಡಗಳ ಬಗ್ಗೆ ಒಂದು ಆಸಕ್ತಿ ಬರ್ಲಿಕ್ಕೆ ಸಾಧ್ಯ ಇದೆ, ಮತ್ತು ಅವ್ರಿಗೆ ಪರಿಸರದ ಬಗ್ಗೆ ಪ್ರೀತಿ ಬರ್ಲಿಕ್ಕೆ ಸಾಧ್ಯ ಇದೆ. ಮನೆಯಲ್ಲಿ ಯಾರು ನಾವು ಹಿರಿಯರನ್ನು ನಾವು ಪ್ರೀತಿ ಮಾಡೋದಿಲ್ಲ, ಅವ್ರಿಗೆ ಯಾರಿಗೂ ಪರಿಸರದ ಬಗ್ಗೆ ಆಗಲಿ ಮರಗಿಡಗಳ ಬಗ್ಗೆ ಪ್ರೀತಿ ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಇದನ್ನೇ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದ್ರೆ, ಸಾಮಾಜಿಕ ಪರಿಸರ ಅಂದ್ರೆ ಇದೆ. ಸೋಷಿಯಲ್ ಎನ್ವಿರಾನ್ಮೆಂಟ್ ನಮ್ಮ ಜೀವನದ ನಾವು ತೊಡಸ್ಕೊಂಡ್ರೆ ಇವೆಲ್ಲವೂ ನಮ್ಮ ಜೊತೆ ಬರ್ತದೆ ಮಾತನ್ನು ಹೇಳ್ತಾ, ಪುನಃ ಇವತ್ತು ನನಗೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದಿಷ್ಟು ಮಾತಾಡೋದ್ರಿಂದ ಸೋಷಿಯಲ್ ಫಾರೆಸ್ಟ್ನಿಂದ ಸಿಕ್ಕುವಂತ ಗಿಡಗಳನ್ನು ಅವರು ಎಲ್ಲ ವಿವರವಾಗಿ ಹೇಳಿದ್ರು. ಅದೇ ರೀತಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದಲೂ ತೋಟಗಾರಿಕೆಗೆ ಸಂಬಂಧಪಟ್ಟಂತ ಹೂವಿನ ಗಿಡಗಳು, ಮದ್ದಿನ ಗಿಡಗಳು ಎಲ್ಲ ಮನೆ ಅಂಗಳದಲ್ಲಿ ನಟ್ರೆ ನಮ್ಮ ಮನೆಗೂ ಮನೆ ಮದ್ದು ಅಂತ ಹೇಳ್ತಾರೆ. ನಮ್ಮ ಅಜ್ಜಿಯವರು ಮಾಡ್ತಾ ಇದ್ರು ಮೊದಲು ಮನೆ ಮದ್ದು, ಶೀತ ಜ್ವರಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮಗೂ ನಮ್ಮ ಮನೆಯಲ್ಲೇ ಮದ್ದು ಮಾಡುವಂಥ ಒಂದು ಅವಕಾಶ ಇದೆ. ಆದ ಕಾರಣ ಪ್ರತಿಯೊಬ್ಬರು ಅಂಥ ಗಿಡಗಳನ್ನು, ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುವಂಥ ಗಿಡಗಳನ್ನು ತಂದು ಮನೆಯಲ್ಲಿ ನಟ್ರೆ ಸರ್ಕಾರ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿದೆ. ಗಿಡ ನೆಡುವಂಥದ್ದು, ತೋಟಗಾರಿಕೆ ಮತ್ತು ತರಕಾರಿ ಗಿಡ ಬೆಳೆಸುವಂಥದ್ದು, ಇದು ನಮ್ಮ ಪರಿಸರಕ್ಕೆ ನಾವು ಕೊಡುವಂಥ ಒಂದು ಕೊಡುಗೆ ಅಂತ ಹೇಳ್ಬೋದು. ಶ್ರೀಧರ್ ಅವರು ಹೇಳಿದ ಹಾಗೆ ನಾವು ರಸ್ತೆ ಬದಿಯಲ್ಲಿ ಹೋಗುವಾಗ ನಾವು ಚಾಕ್ಲೇಟ್ ತಿಂದು ಚಾಕ್ಲೇಟ್ ಪ್ಯಾಕೆಟನ್ನು ಅಲ್ಲಿ ಬಿಸಾಡಿ ಹೋಗ್ತೇವೆ. ಅದನ್ನು ಎತ್ತಲಿಕ್ಕೆ ಮುನ್ಸಿಪಾಲಿಟಿಯವರ, ಗ್ರಾಮ ಪಂಚಾಯತಿನವರ ಬಂದು ಎತ್ತಬೇಕಾಗ್ತದೆ ಎಂಬೊಂದು ಭಾವನೆ ನಮ್ಮದು. ಆದರೆ ಖಂಡಿತವಾಗಿಯೂ ಅದಲ್ಲ. ಅದನ್ನು ಮಾರ್ಗದ ಬದಿಯಲ್ಲಿ ಕಂಡ್ರೆ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಪರಿಸರ ಉತ್ತಮವಾಗಿರ್ತದೆ ಅಂತ ನನ್ನೊಂದು ಭಾವನೆ. ಪರಿಸರವನ್ನು ಸ್ವಚ್ಛ ಭಾರತ, ಸ್ವಚ್ಛ ಪರಿಸರ ಮಾಡಲಿಕ್ಕೆ ಸರ್ಕಾರದಿಂದಲೇ ಸಾಧ್ಯವಾಗುವುದಿಲ್ಲ, ಜನರ ಸಹಕಾರದೊಂದಿಗೆ ಮಾತ್ರ ಸಾಧ್ಯವಾಗ್ತದೆ. ಆದ ಕಾರಣ ಯುವ ಸಂಚಲನ, ನಮ್ಮ ಕೆಥಲಿಕ್ ಯುವ ಸಂಚಲನ, ಯಾಕೆಂದರೆ ನಮ್ಮದು ಕೆಥಲಿಕ್ ಯುವ ಸಂಚಲನ ಎಂಬ ಇವರ ನಮ್ಮ ಮೈಸೂರಿನಲ್ಲಿ ನಡೆದಂಥ ಫಿಲ್ಮ್ನ ಇದರ ಚರ್ಚೆ ಹತ್ತಿರ 5 ದಿನದ ಅವರ ಕ್ಯಾಂಪ್ ಇತ್ತು. ನಾನು ಅದರಲ್ಲಿ 3 ದಿವಸ ನನ್ನ ಸ್ನೇಹಿತರೊಟ್ಟಿಗೆ ಹೋಗಿ ನಾನು ಅಲ್ಲಿ ಇದ್ದೆ. ಆದ ಕಾರಣ ಒಗ್ಗಟ್ಟಿನ ಸಂಘಟನೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡೆಯುತ್ತೇನೆ. ಅದಕ್ಕೋಸ್ಕರ ನೀವು ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ತಮ್ಮ ಮನೆಯ ಅಂಗಳ ಮತ್ತು ತಮ್ಮ ಪರಿಸರವನ್ನು ಸ್ವಚ್ಛಗೊಳಿಸಲು ಸಾಧ್ಯವಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಪರಿಸರವನ್ನು ಬೆಳೆಸಲಿಕ್ಕೆ ಯುವಕರು ಯುವತಿಯರು ಸಹಕರಿಸಬೇಕು ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸುತ್ತಾ ನನ್ನದು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸಂಪನ್ಮೂಲ ಹಾಗೂ ಪರಿಸರದ ನಡುವಿನ ಅಸಮತೋಲನದಿಂದ ಉಂಟಾದ ಒಂದು ವಿಷಮ ಸ್ಥಿತಿಯ ಪರಿಸರದ ಯುಗದಲ್ಲಿ ನಾವಿದ್ದೇವೆ. ಇಂದಿನ ದಿನ ನಮಗೆ ದೊರೆಯುವ ಈ ಪರಿಸರ ಮಾಹಿತಿ
ಈ ಅಸಮತೋಲನವನ್ನು ಸ್ವಲ್ಪವಾದರೂ ಸರಿದೂಗಿಸುವ ಚಿಕ್ಕ ದಾರಿದೀಪವಾಗಲಿ ಎಂಬುದೇ ನಮ್ಮ ಆಶಯ. ಇದೀಗ ಪೆರ್ಮನೂರು ಧರ್ಮ ಕೇಂದ್ರದ ಸಹಾಯಕ ಗುರುಗಳು ಹಾಗೂ ಭಾರತೀಯ ಕಥೋಲಿಕ್ ಯುವ ಸಂಚಲನ ಪೆರ್ಮನೂರು ಇದರ ಸಹ ನಿರ್ದೇಶಕರು ಒಂದನೆಯ ಫಾದರ್ ಸ್ಟ್ಯಾನಿ ಪಿಂಟೋ ಇವರ ಅಧ್ಯಕ್ಷೀಯ ನುಡಿ ಮತ್ತು ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ UP ಇಬ್ರಾಹಿಂ ಅವರೇ, ಚರ್ಚಿನ ಪದಾಧಿಕಾರಿಗಳೇ ಹಾಗೂ ICYM ಇದರ ಪದಾಧಿಕಾರಿಗಳು, ನೆರೆದಿರುವ ಪರಿಸರಾಸಕ್ತರೇ, ತಮಗೆಲ್ಲರಿಗೂ ಈ ಶುಭ ದಿನೆಯನ್ನು ನಾನು ಕೋರುತ್ತೇನೆ. ಶ್ರೀ ಶ್ರೀಧರ್ ಅವರು ಕಳೆದ ವರ್ಷ ಕೂಡ ಬಂದಿದ್ರು. ಅವರ ಸ್ಪೀಚ್ ನನಗೆ ಈಗ ಕೂಡ ನೆನಪಿದೆ. ಈ ವರ್ಷ ಕೂಡ ಅದೇ ರೀತಿ ಅದೇ ದಾಟಿಯಲ್ಲಿ ಉತ್ತಮವಾದ ಒಂದು 20 ನಿಮಿಷಗಳ ಕಾಲ ಮಳೆ ಇದ್ರೂ ಕೂಡ ಉತ್ತಮವಾದ ಒಂದು ಸ್ಪೀಚ್ ಅನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ನಮಗೆ ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ 2ನೇ ವರ್ಷ ನಮ್ಮ ಕೋರಿಕೆಗೆ ಸ್ಪಂದಿಸಿ ಆಗಮಿಸಿ ತಮಗೆ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಸರ್, ನಮಗೆ ಈ ಕಾರ್ಯಕ್ರಮವನ್ನು ಚರ್ಚಿನ ವಠಾರದೊಳಗೆ ಚಂದವಾಗಿ ಮಾಡಬಹುದಿತ್ತು. ನಮ್ಮ ಜನರು ತುಂಬಾ ಜನ ಇದ್ರು, ಪೂಜೆ ಆದ್ಮೇಲೆ ಮಾಡಬಹುದಿತ್ತು. ಆದ್ರೆ ಕೂಡ ಈ ಸಾರ್ವಜನಿಕ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಒಂದೇ ಒಂದು ಉದ್ದೇಶ ಅಂದ್ರೆ ನಮ್ಮಲ್ಲಿರುವ ಜನಗಳಿಗೆ ಈ ಪರಿಸರದ ಬಗ್ಗೆ ಮಾಹಿತಿ ಸಿಗಲಿ ಎನ್ನುವ ಒಂದು ಉದ್ದೇಶ. ವಿಶೇಷವಾಗಿ ಅಂಗಡಿಯಲ್ಲಿರುವ, ಇಲ್ಲಿ ನಡೆದಾಡಿಕೊಂಡು ಹೋಗುವ ಜನರ ಕಿವಿಗೆ ಒಂದಾದ್ರೂ ಸ್ವಲ್ಪ ಪರಿಸರದ ಬಗ್ಗೆ ಮಾಹಿತಿ ಬೀಳಲಿ, ಈ ಇಂಟ್ರೆಸ್ಟ್ ಬೆಳೆಯಲಿ ಎನ್ನುವ ಒಂದು ಆಶಯ. ಆದ್ದರಿಂದ ಪ್ರತಿ ವರ್ಷ ಈ ಅಂಬೇಡ್ಕರ್ ಮಂದಿರದಲ್ಲಿ ವಿಶೇಷವಾಗಿ ನಾವು ಈ ಭವನದಲ್ಲಿ ಸಾರ್ವಜನಿಕವಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸುತ್ತೇವೆ. ಆದ್ದರಿಂದ ಇಲ್ಲಿ ತಾವು ಬಂದು ನಮಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುವ ಈ ಸಂದರ್ಭದಲ್ಲಿ ಕೈಗಾರಿಕೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು UP ಇಬ್ರಾಹಿಂ ಅವರು ಇಲ್ಲಿ ಬಂದಿದ್ದೀರಿ. ತಮಗೆ ಕೂಡ ನಾವು ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಹಾಗೂ ಈ ಕಾರ್ಯಕ್ರಮಕ್ಕೆ ಒಲವು ಮತ್ತು ಒತ್ತು ನೀಡಿದ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷೀಯ ಭಾಷಣದ ಮುಖಾಂತರ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ತಾವು ಪಡೆದುಕೊಂಡು ಹೋಗುವ ಪ್ರತಿಯೊಂದು ಸಸಿ ಕೂಡ ತಮ್ಮ ಮನೆಯಲ್ಲಿ ನೆಡಿರಿ. ಶ್ರೀಧರ್ ಹೇಳಿದ ಪ್ರಕಾರ ಸಸಿ ನೆಡಲು ಸುಲಭ, ಆದರೆ ಅದನ್ನು ಬೆಳೆಸಲು ತುಂಬಾ ಕಷ್ಟ. ಮಂಗಳೂರು ಧರ್ಮ ಪ್ರಾಂತ್ಯದ ಭಾರತೀಯ ಕಥೋಲಿಕ್ ಯುವ ಸಂಚಲನ ಈ ವರ್ಷ ಒಂದು ಪರಿಸರದ ಒಂದು ಧ್ಯೇಯವನ್ನು ತಂದುಕೊಂಡಿದೆ. ಈಚ್ ಒನ್ ಪ್ಲಾಂಟ್ ಒನ್, ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ಸಸಿ ನೆಡಿರಿ ಎನ್ನುವ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸುತ್ತೇವೆ. ಖಂಡಿತವಾಗಿ ಪರಿಸರದ ಬಗ್ಗೆ ಕಾಳಜಿ ನಮಗೆ ಇರಲಿ, ದೇವರ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಎಂದು ಬೇಡುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಒಂದು ನಾಣ್ಯಕ್ಕೆ 2 ಮುಖಗಳೆಂಬಂತೆ ಈ ಕಾರ್ಯಕ್ರಮಕ್ಕೆ ಪ್ರಾರಂಭ ಹೇಗೋ ಅಂತಿಮವು ಅಷ್ಟೇ ಮುಖ್ಯವಾಗಿರುತ್ತದೆ. ಆದ್ದರಿಂದ ನಾನು ನಿಮ್ಮ ಮುಂದೆ ಧನ್ಯವಾದವನ್ನು ಕೋರಲು ನಿಂತಿದ್ದೇನೆ. ಇಂದಿನ ವನ ಮಹೋತ್ಸವ ಸಸಿ ವಿತರಣಾ ಹಾಗೂ ಪರಿಸರ ಮಾಹಿತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಸಂತ ಸೆಬೆಸ್ತಿಯನರ್ ಧರ್ಮ ಕೇಂದ್ರದ ಸಹಾಯಕ ಗುರುಗಳು ಹಾಗೂ ಭಾರತೀಯ ಕಥೋಲಿಕ್ ಯುವ ಸಂಚಲನ ಪೆರ್ಮನೂರು ಇದರ ಸಹ ನಿರ್ದೇಶಕರಾದ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋ ತಮಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಯುತ UP ಇಬ್ರಾಹಿಂ ಹಾಗೂ ಹೊಸಕುರಲ್ ಬಳಗ ತೊಕ್ಕೊಟ್ಟು ಇದರ ನಿರ್ದೇಶಕರಾದ ಶ್ರೀ ವಿದ್ಯಾಧರ್ ಶೆಟ್ಟಿ ತಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ವಲಯ ಅರಣ್ಯಾಧಿಕಾರಿ ಶ್ರೀ P ಶ್ರೀಧರ್ ತಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಕರೆಗೆ ಓಗೊಟ್ಟು ತಮ್ಮೆಲ್ಲಾ ಕೆಲಸವನ್ನು ಬದಿಗಿಟ್ಟು ಗೌರವ ಉಪಸ್ಥಿತರಿರುವ ಪೆರ್ಮನೂರು ಧರ್ಮ ಕೇಂದ್ರದ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಮೆಲ್ವಿನ್ C ಡಿಸೋಜಾ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ರೊನಾಲ್ಡ್ ಫೆರ್ನಾಂಡಿಸ್ ತಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಭಾರತೀಯ ಕಥೋಲಿಕ್ ಯುವ ಸಂಚಲನ ಇದರ ಸಚೇತಕರಾದ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ಹಾಗೂ ಶ್ರೀಯುತ ಡೆರಿಲ್ ಡಿಸೋಜಾ ಹಾಗೂ ಅಧ್ಯಕ್ಷರಾದ ಶ್ರೀ ಲ್ಯಾನ್ಸನ್ ಡಿಸೋಜಾ ತಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಭಾರತೀಯ ಕಥೋಲಿಕ್ ಯುವ ಸಂಚಲನ ಮಂಗಳೂರು ಧರ್ಮ ಪ್ರಾಂತ್ಯ ಇದರ ಉಪಾಧ್ಯಕ್ಷರಾದ ಶ್ರೀ ನೋಯಲ್ ಡಿಸೋಜಾ ತಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿದ ಎಲ್ಲಾ ಸಂಘಟನೆಯ ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಗಿಡಗಳನ್ನು ನೀಡಿ ಸಹಕರಿಸಿದ ಶ್ರೀ P ಶ್ರೀಧರ್ ಹಾಗೂ ವಲಯ ಅರಣ್ಯಾಧಿಕಾರಿ ಹಾಗೂ ವಲಯ ಅರಣ್ಯ ಇಲಾಖೆ ಮಂಗಳೂರು ಹಾಗೂ ರಂಗಮಂದಿರವನ್ನು ನೀಡಿ ಸಹಕರಿಸಿದ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು, ಉಳ್ಳಾಲ ಠಾಣಾ ಆರಕ್ಷಣಾ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ತಮಗೆಲ್ಲರಿಗೂ ವನ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ವಂದನಾರ್ಪಣೆಯನ್ನು ಕೊನೆಗೊಳಿಸುತ್ತೇನೆ.
ಸುತ್ತಿ ಬಳಸಿ ದೂರ ದೂರ ಸಾಗುವ. ಬನ್ನಿ ಬನ್ನಿ ಗೆಳೆಯರೇ ಕೈ ಕೈ ಹಿಡಿಯುವ, ಬೆಟ್ಟ ಗುಡ್ಡ ಸುತ್ತಿ ಬಳಸಿ ದೂರ ದೂರ ಸಾಗುವ, ಬಲು ದೂರ ದೂರ ಸಾಗುವ. ಬನವ ಸುತ್ತಿ ಕೈಯ ಹಿಡಿದು ಭಾವಗೀತೆ ಹಾಡುವ, ದೂರ 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 ಸೇರಿ ಹಸಿರು ಬನವ ಸೇರುವ, ಬನವ ಸುತ್ತಿ ಕೈಯ ಹಿಡಿದು ಭಾವಗೀತೆ ಹಾಡುವ, ಗಾಳಿಯಂತೆ ತೇಲುವ ದೂರ ಗಗನ ಸೇರುವ, ಹಕ್ಕಿಯಂತೆ ಪುಕ್ಕ ವಿರಿಸಿ ಟೂವಿ ಟೂವಿ ಹಾಡುವ, ಹಕ್ಕಿಯಂತೆ ಪುಕ್ಕ ವಿರಿಸಿ ಟೂವಿ ಟೂವಿ ಹಾಡುವ. ಬನ್ನಿ ಬನ್ನಿ ಗೆಳೆಯರೇ ಕೈ ಕೈ ಹಿಡಿಯುವ, ಬೆಟ್ಟ ಗುಡ್ಡ ಸುತ್ತಿ ಬಳಸಿ ದೂರ ದೂರ ಸಾಗುವ, ಬಲು ದೂರ ದೂರ ಸಾಗುವ. ಸ್ವಚ್ಛವಾಗಿ ಕೇಕೆ ಹಾಕಿ ನಗುತ್ತ ನಲಿದು ಓಡುವ, ನವಿಲಿನಂತೆ ಕುಣಿಯುವ, ಜಿಂಕೆಯಂತೆ ಜಿಗಿಯುವ,